ಡೊನಾಲ್ಡ್ ಟ್ರಂಪ್ ಅವರು ಎರಡನೆಯ ಬಾರಿ ಅಧಿಕಾರಕ್ಕೆ ಬಂದ ಮೇಲಿನ ಆಡಳಿತವು ನಿರೀಕ್ಷೆಗಿಂತ ಕೆಟ್ಟದಾಗಿದೆ ಎಂದು 49% ಮಂದಿ ಅಮೆರಿಕದ ಪ್ರಜೆಗಳು ಅಭಿಪ್ರಾಯಪಟ್ಟಿದ್ದಾರೆ. ಯಾಹುಕಾಮ್ ಮತ್ತು ಯುಗಾವ್ ಸೇರಿ ನಡೆಸಿದ ಸಮೀಕ್ಷೆಯಂತೆ ಪರವಾಗಿಲ್ಲ, ಉತ್ತಮ ಎಂದವರ ಪ್ರಮಾಣ 30% ಮಾತ್ರ. ಆಡಳಿತ ನಿರೀಕ್ಷಿಸಿದ್ದಕ್ಕಿಂತ ಇದೆ ಎಂದು ಆ 30%ದಲ್ಲಿ 22% ಜನರು ಹೇಳಿದ್ದಾರೆ. ಮಾರ್ಚ್ 20ರಿಂದ 24ರ ನಡುವೆ ನಡೆದ ಸಮೀಕ್ಷೆಯಲ್ಲಿ 1677 ಯುವಕರು ಪಾಲ್ಗೊಂಡಿದ್ದಾರೆ. ಆರ್ಥಿಕ ಹಿಂಜರಿತದ ಕಾರಣಕ್ಕೆ ಟ್ರಂಪ್ ಅವರು ಪರಿಸ್ಥಿತಿ ಸುಧಾರಿಸಲು ಹೆಣಗಾಡುತ್ತಿದ್ದಾರೆ ಎಂದು ಅವರೆಲ್ಲ ಅಭಿಪ್ರಾಯಪಟ್ಟಿದ್ದಾರೆ. 51% ಮಂದಿ ಟ್ರಂಪ್ ಅವರ ಆಡಳಿತವನ್ನ ತಿರಸ್ಕರಿಸಿರುವುದಾಗಿ ಹೇಳಿದ್ದಾರೆ. 44% ಅಮೆರಿಕನ್ನರು ಅವರ ಆಡಳಿತವನ್ನ ಒಪ್ಪುವುದಾಗಿ ಹೇಳಿದ್ದಾರೆ. ಅಧಿಕಾರ ರೀತ್ಯಾ ಟ್ರಂಪ್ ಅವರು ಪ್ರತಿಕೂಲಕರ ವ್ಯಕ್ತಿ ಎಂದು 52% ಮಂದಿ ಹೇಳಿದ್ರೆ, ಅನುಕೂಲಕರ ಎಂದವರ ಪ್ರಮಾಣ 40% ಮಾತ್ರ. ಒಟ್ಟಾರೆ ಡೊನಾಲ್ಡ್ ಟ್ರಂಪ್ ಆಡಳಿತವನ್ನ ಬಯಸಿದ ಅಮೆರಿಕನ್ನರಿಗಿಂತ ಬಯಸದ ಅಮೆರಿಕನ್ನರ ಸಂಖ್ಯೆ ಹೆಚ್ಚು ಎಂದು ಸಮೀಕ್ಷೆ ಹೇಳಿದೆ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru.